ನಲ್ಲಿ ವಿವಿಧ ಬಗೆಯ ಕಾರ್ಯಕ್ರಮಗಳು ಕಳೆದ 3 ದಿವಸಗಳಿಂದ ನಡೀತಾ ಇದೆ. ಇದಕ್ಕೆ ಬಹಳ ಪ್ರಮುಖವಾಗಿ ನಮ್ಮೂರಿನ ಶಾಸಕರಾದಂಥ ಸಂಜೀವ ಮಠಂದೂರು ಅವರು ಮುತುವರ್ಜಿಯನ್ನು ವಹಿಸಿಕೊಂಡು ಇವತ್ತಿನ ದಿವಸ ಕೂಡ ಅಷ್ಟೇ ಏನು ಕಿಲ್ಲೆ ಮೈದಾನದ ಭಾಗದಲ್ಲಿದ್ದಂಥ ವಿದ್ಯಾರ್ಥಿಗಳ ಜೊತೆಗೆ ತಾವು ಕೂಡ ಮಕ್ಕಳಾಗಿ ಅವರು ಅಥವಾ ಘೋಷಣೆಗಳನ್ನು ಕೂಗುವುದರ ಮೂಲಕ ಈ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಸಂಜೀವ ಮಠಂದೂರು ಅವರಿದ್ದಾರೆ. ಸರ್ ನಮಸ್ತೆ. ನಿಮಗೆ 76ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಒಟ್ಟು ತಾಲೂಕಿನಲ್ಲಿ ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದ್ದೀರಿ, ಯಾವ ರೀತಿಯ ವ್ಯವಸ್ಥೆಗಳು ನಡೀತಾ ಇದೆ? ನಾಡಿನ ಸಮಸ್ತ ಜನರಿಗೆ 75ರ ಸಂಭ್ರಮ 76ರ ಉತ್ಸವದ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಜಗತ್ತು ಭಾರತವನ್ನು ನೋಡ್ತಿರುವಂಥ ಈ ಕಾಲಘಟ್ಟದಲ್ಲಿ ಭಾರತದ ಸ್ವಾತಂತ್ರ್ಯ, ಭಾರತದ ಪ್ರಜಾಪ್ರಭುತ್ವ ಇವತ್ತು ಜಗತ್ತಿಗೆ ಮಾದರಿಯಾಗುವ ದಿಸೆಯಲ್ಲಿ ನಮ್ಮ ಈ ದೇಶದ 135 ಕೋಟಿ ಜನ ಇವತ್ತು ಸ್ವಾತಂತ್ರ್ಯದ ಸಂಭ್ರಮವನ್ನು ಆಜಾದಿ ಕಾ ಅಮೃತ ಮಹೋತ್ಸವ ಎನ್ನುವಂಥ ದಿಸೆಯಿಂದ ಹರ್ ಘರ್ ತಿರಂಗ ಪ್ರತಿ ಮನೆಯಲ್ಲಿ ಇವತ್ತು ರಾಷ್ಟ್ರಧ್ವಜ ಹಾರುವ ಮುಖಾಂತರ ಎಲ್ಲ ಮಕ್ಕಳ ಕೈಯಲ್ಲಿ ರಾಷ್ಟ್ರಧ್ವಜ ಹಾರಿಸುವ ಮುಖಾಂತರ ರಾಷ್ಟ್ರಾಭಿಮಾನ, ರಾಷ್ಟ್ರದಲ್ಲಿ ಇವತ್ತು ದೇಶಭಕ್ತರಾಗಿ ನಾವೆಲ್ಲ ದುಡಿಬೇಕು ಎನ್ನುವಂಥ ಸಂದೇಶವನ್ನು ಇವತ್ತಿನ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಸಂದೇಶವನ್ನು ಕೊಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಪುತ್ತೂರಿನ ಮಹಾಜನತೆಗೆ ನಾನು ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಲ ಈ ದೇಶದ ಪ್ರಧಾನಿಯವರು ಹರ್ ಘರ್ ತಿರಂಗ ಆ ಒಂದು ಪ್ರತಿ ಮನೆಯಲ್ಲಿ ಹಾರಾಡಬೇಕೆನ್ನುವಂಥ ಸಂದೇಶ ಕೊಟ್ಟಾಗ ನಾನು ಪುತ್ತೂರಿನ ಜನತೆಯಲ್ಲಿ ನಮ್ಮ ಅಧಿಕಾರಿಗಳಲ್ಲಿ ವಿನಂತಿ ಮಾಡಿದಾಗ ಪುತ್ತೂರಿನಲ್ಲಿ ಸುಮಾರು 75,000 ತಿರಂಗಗಳು ಇವತ್ತು ಹಾರಾಡ್ತಾ ಇವೆ. ಪ್ರತಿ ಮನೆಯಲ್ಲಿ ಇವತ್ತು 13, 14, 15ನೇ ತಾರೀಕು ಹಾರಾಡ್ತಾ ಇವತ್ತು ಪ್ರತಿಯೊಬ್ಬರು ಧ್ವಜಾರೋಹಣವನ್ನು ಮಾಡೋ ಮುಖಾಂತರ, ಧ್ವಜ ವಂದನೆ ಮಾಡೋ ಮುಖಾಂತರ ಆ ಧ್ವಜಕ್ಕೆ ಇವತ್ತು ರಾಷ್ಟ್ರ ಗೌರವವನ್ನು ಕೊಟ್ಟು ಇವತ್ತು ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪಿಸುವಂಥ ಸಂಗತಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಶಾಲಾ ಮಕ್ಕಳು ಕಳೆದ 4 ದಿನದಿಂದ ಶೋಭಾಯಾತ್ರೆಗಳನ್ನು ಮಾಡಿ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳನ್ನು, ಭಿತ್ತಿಚಿತ್ರಗಳನ್ನು, ಅದೇ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ಟ್ಯಾಬ್ಲೋಗಳನ್ನು ಮಾಡಿ ಇವತ್ತು ಸಾರ್ವಜನಿಕರಿಗೆ ಒಂದು ಸಂದೇಶ ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ಪ್ರತಿ ಮನೆಯಲ್ಲಿ, ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಇವತ್ತು ಆ ದೀಪಾಲಂಕಾರ ಮಾಡಿ ನಮಗೆ ಒಂದು ಉತ್ಸವದ ರೀತಿಯಲ್ಲಿ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಸಾರ್ವಜನಿಕರು ಇವತ್ತು ವಯೋವೃದ್ಧರಾದಿಯಾಗಿ ಎಲ್ಲರೂ ಇವತ್ತು ರಾಷ್ಟ್ರಧ್ವಜವನ್ನು ಇವತ್ತು ಪವಿತ್ರ ಭಾವನೆಯಿಂದ ತಮ್ಮ ಮನೆಯಲ್ಲಿ ಅರಳಿಸುವ ಮುಖಾಂತರ ಮತ್ತೊಮ್ಮೆ ಸ್ವಾತಂತ್ರ್ಯದ ಆ ಶತಮಾನೋತ್ಸವಕ್ಕೆ ಮುನ್ನುಡಿ ಬರೆಯುವಂಥ ಕೆಲಸ ಇವತ್ತಿನ ಅಮೃತ ಮಹೋತ್ಸವದಲ್ಲಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಎಲ್ಲರೂ ಮತ್ತೊಮ್ಮೆ ರಾಷ್ಟ್ರಭಕ್ತರಾಗೋಣ, ರಾಷ್ಟ್ರಕ್ಕಾಗಿ ಯಾರ್ಯಾರು ಮಡಿದಿದ್ದಾರೋ ಅವರನ್ನು ಸ್ಮರಿಸೋಣ, ಮತ್ತೊಮ್ಮೆ ಜಗತ್ತೊಂದು ಭಾರತ ಮಾಡೋಣ ಅಂತೇಳಿ ತಮ್ಮೆಲ್ಲರೂ ವಿನಂತಿಸ್ತಾ ಮತ್ತೊಮ್ಮೆ ಶುಭಾಶಯವನ್ನು ಸಲ್ಲಿಸ್ತಾರೆ. ಸರ್ 75 ವರ್ಷದ ಸ್ವಾತಂತ್ರ್ಯೋತ್ಸವದಲ್ಲಿ ನಾವಿದ್ದೇವೆ. 75 ವರ್ಷಗಳಲ್ಲಿ ಭಾರತ ಹೇಗೆ ಬದಲಾಗಿದೆ ಮತ್ತು ಪುತ್ತೂರಿನಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳಾಗಿದೆ? 1947ರ ನಂತರ ಈ ಭಾರತದ ಸ್ವಾತಂತ್ರ್ಯದ ಇತಿಹಾಸದ ನಂತರದ ಪುಟಗಳಲ್ಲಿ ಇವತ್ತು ಭಾರತದಲ್ಲಿ ಭಾಳಷ್ಟು ಬದಲಾವಣೆಗಳಾಗಿದೆ. ಇವತ್ತು ವಿದ್ಯಾಭ್ಯಾಸದಲ್ಲಿರ್ಬೋದು, ಇವತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿರ್ಬೋದು, ಇವತ್ತು ಶೈಕ್ಷಣಿಕವಾಗಿ ಇರ್ಬೋದು, ಅದೇ ರೀತಿಯಲ್ಲಿ ಇವತ್ತು ಈ ದೇಶದ ಕ್ರೀಡೆಯಲ್ಲಿರ್ಬೋದು, ಇವತ್ತು ಯಾವ ರೀತಿಯ ಬದಲಾವಣೆಗಳಾಗಿದೋ ಅದೇ ರೀತಿಯಲ್ಲಿ ಪುತ್ತೂರಿನ ಜನತೆ ಕೂಡ ಇವತ್ತು ರಾಷ್ಟ್ರಾಭಿಮಾನವನ್ನು ಮೈಗೂಡಿಸಿಕೊಂಡು ಪುತ್ತೂರಿನ ಸಾರ್ವಜನಿಕರು ಇವತ್ತು ವಿಶೇಷವಾಗಿ ಶಿಕ್ಷಣ ಸಂಸ್ಥೆಗಳು ಇವತ್ತು ಇತರ ಕ್ಷೇತ್ರಕ್ಕಿಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಇವತ್ತು ಇಲ್ಲಿ ಅಸ್ತಿತ್ವಕ್ಕೆ ಬಂದು ವಿದ್ಯಾಭ್ಯಾಸವನ್ನು ಕೊಡೋ ಜೊತೆಯಲ್ಲಿ ರಾಷ್ಟ್ರಾಭಿಮಾನವನ್ನು ಮೂಡಿಸುವಂಥ ಸಂಗತಿಯನ್ನು ಮಾಡಿದ್ದಾರೆ. ಅದರಲ್ಲಿ ಇವತ್ತು ಸರ್ಕಾರಿ ನೌಕರರು, ಎಲ್ಲ ನೌಕರರು ಕೂಡ ಇವತ್ತು ತಮ್ಮದು ಸರ್ಕಾರಿ ಉದ್ಯೋಗಕ್ಕಿಂತ ಮಿಗಿಲಾಗಿ ಈ ದೇಶಾಭಿಮಾನ ಇರಬೇಕೆನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಪುತ್ತೂರಿನಲ್ಲಿ ನಾವು ಇವತ್ತೊಂದು ಜಾಗೃತ ಸಮಾಜವನ್ನು ನೋಡುವಂಥ ಸಂಗತಿ ಆಗಿದೆ. ಪುತ್ತೂರಿನಲ್ಲಿರುವಂಥ ಮಹಾಜನತೆ ಇವತ್ತು ಸಾಮರಸ್ಯದಿಂದ ಬದುಕುವಂಥ ಕೆಲಸ ಆಗಿದೆ. ಒಟ್ಟು ಇವತ್ತು ಪುತ್ತೂರಿನ ಜನತೆ ಇಡೀ ಜಿಲ್ಲೆಗೆ, ರಾಜ್ಯಕ್ಕೆ ಸಂದೇಶ ಕೊಡುವಂಥ ಕೆಲಸವನ್ನು ಈ ಒಂದು ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅಭಿವೃದ್ಧಿಯಲ್ಲಿಯೂ ನಾವು ಇತರಿಗಿಂತ ಭಿನ್ನ ಅಂತೇಳಿ ಇವತ್ತು ರಸ್ತೆಗಳಿರ್ಬೋದು, ಕುಡಿಯುವ ನೀರಿರ್ಬೋದು, ಇವತ್ತು ಶಾಲಾ ಕಟ್ಟಡಗಳಿರ್ಬೋದು, ಅದೇ ರೀತಿಯಲ್ಲಿ ಇವತ್ತು ಜನರಿಗೆ ಮೂಲಭೂತ ಸೌಲಭ್ಯಗಳು, ವೈಯಕ್ತಿಕ ಸೌಲಭ್ಯಗಳಲ್ಲಿ ನಾವು ಇತರಿಗಿಂತ ಭಿನ್ನ ಅಂತೇಳಿ ತೋರಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಸರ್, ಶಾಸಕರಾದ ಸಂದರ್ಭದಲ್ಲಿ ತಾವು ಅನೇಕ ಕನಸುಗಳನ್ನು ಕಟ್ಟಿಕೊಂಡವರು, ಅದನ್ನು ಈಡೇರಿಸಿ ಸ್ವಚ್ಛತೆಯಲ್ಲೂ 3ನೇ ಸ್ಥಾನಕ್ಕೆ ಪುತ್ತೂರು ತಲುಪಿದೆ. ಪ್ರಮುಖವಾಗಿ ಈ 75ನೇ ಸ್ವಾತಂತ್ರ್ಯ ಸಂದರ್ಭದಲ್ಲಿ ನಿಮ್ಮ ಇನ್ನೊಂದು ಆಸೆ ಏನು? ಅಂದರೆ ಯಾವ ರೀತಿಯಾದಂಥ ಪುತ್ತೂರನ್ನು ಕಾಣಲಿಕ್ಕೆ ತಾವು ಬಯಸ್ತಿರುವರು ಶಾಸಕರು? ಪುತ್ತೂರು ಒಂದು ಅಭಿವೃದ್ಧಿಪರ ವಿಧಾನಸಭಾ ಕ್ಷೇತ್ರವಾಗಿ ಇವತ್ತು ಮೂಡಿ ಬರ್ತಾ ಇದೆ.
ಸ್ವಚ್ಛ ಭಾರತ್ ಶ್ರೇಷ್ಠ ಭಾರತ್ ಆಗಬೇಕು. ಸ್ವಚ್ಛ ಭಾರತ್ ಮಿಷನನ್ನು ಭಾರತದ ಪ್ರಧಾನಿಯವರು ಘೋಷಣೆ ಮಾಡಿದ ಮೇಲೆ ನಾವು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಪುತ್ತೂರು ನಗರಸಭೆ 36ನೇ ಸ್ಥಾನದಿಂದ ಇವತ್ತು 3ನೇ ಸ್ಥಾನಕ್ಕೆ ಬಂದಿದೆ. ಇದು ಹೆಮ್ಮೆ ತರುವಂಥ ಸಂಗತಿ. ಪುತ್ತೂರು ನಗರಕ್ಕೆ 117 ಕೋಟಿಯ ಜಲಸಿರಿ ಯೋಜನೆಯ ಮುಖಾಂತರ 24x7 ಆ ನೀರನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಕಾರ್ಯಯೋಜನೆಯನ್ನು ಅನುಷ್ಠಾನ ಮಾಡುವಂಥ ಸಂಗತಿ ಮಾಡಿದ್ದೇವೆ. ಇನ್ನು 1 ವರ್ಷದಲ್ಲಿ ಪೂರ್ಣಗೊಳಿಸಿದೆ. ಪುತ್ತೂರು ನಗರದಲ್ಲಿ 24 ಗಂಟೆ ವಿದ್ಯುತ್ ಕೊಡಬೇಕು ಅಂತೇಳಿ ಅಂಡರ್ ಕೇಬಲ್ ಅಳವಡಿಸುವಂಥ ಸಂಗತಿಯನ್ನು ಮಾಡ್ತಾಯಿದ್ದೇವೆ. ಪುತ್ತೂರು ನಗರದ ಎಲ್ಲ ರಸ್ತೆಗಳು ಇವತ್ತು CC ರೋಡ್, ಕಾಂಕ್ರೀಟ್ ರೋಡ್ ಆಗಬೇಕು ಅಂತೇಳಿ ಈಗಾಗಲೇ ನಗರೋತ್ಥಾನದಿಂದ 30 ಕೋಟಿ ಅನುದಾನವನ್ನು ವಿನಿಯೋಗ ಮಾಡಿ ಆ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೇವೆ. ಪುತ್ತೂರಿನ ಆ ಸಂಪರ್ಕ ರಸ್ತೆಗಳು, ವಿಶೇಷವಾಗಿ ಪುತ್ತೂರು ಉಪ್ಪಿನಂಗಡಿ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಮಾಡುವಂಥ ರಸ್ತೆಯನ್ನು 30 ಕೋಟಿ ಅನುದಾನದಲ್ಲಿ ಚತುಷ್ಪಥ ರಸ್ತೆಯನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ರೈತರಿಗೆ ಇವತ್ತು ವಿಶೇಷವಾಗಿ ಕುಡಿಯುವ ನೀರಿಗಾಗಿ ಸುಮಾರು 100 ಕೋಟಿ ಯೋಜನೆಯ ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಯೋಜನೆಗಳು, ಸುಮಾರು 50 ಕೋಟಿ ರೂಪಾಯಿಯ ದೊಡ್ಡ ನಮ್ಮ ನೇತ್ರಾವತಿಯ ಆ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್, ಅದೇ ರೀತಿಯಲ್ಲಿ ಇವತ್ತು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಸುಮಾರು 120 ಕೋಟಿ ಯೋಜನೆಯಲ್ಲಿ ನಮ್ಮ CC ರೋಡ್ಗಳು, ಅದರ ಜೊತೆಯಲ್ಲಿ ಪುತ್ತೂರು ಮುಂದಿನ ದಿನಗಳಲ್ಲಿ ಗ್ರಾಮಾಂತರ ಜಿಲ್ಲೆ ಆಗಬೇಕು ಅಂತೇಳಿ SP ಕಚೇರಿಗೆ ರಿಸರ್ವೇಷನ್ ಮಾಡುವಂಥದ್ದು. ಪುತ್ತೂರಿನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಮೆಡಿಕಲ್ ಕಾಲೇಜ್ ಬರಬೇಕಿದ್ರೆ ಮೆಡಿಕಲ್ ಆಸ್ಪತ್ರೆ ಬೇಕು. ಅದಕ್ಕಾಗಿ 300 ಬೆಡ್ಡಿನ ಆಸ್ಪತ್ರೆಗಾಗಿ ಈಗಾಗಲೇ ಕ್ರಿಯಾಯೋಜನೆಯನ್ನು ಮಾಡಿ ಆ ಎಸ್ಟಿಮೇಟ್ ಸರ್ಕಾರದ ಹಂತಕ್ಕೆ ಕಳಿಸುವಂಥದ್ದು. ಈ ರೀತಿಯಾಗಿ ಒಂದಷ್ಟು ಅಭಿವೃದ್ಧಿಪರ ಚಿಂತನೆಗಳ ಒಟ್ಟಿಗೆ ಇವತ್ತು ನಾವು ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಮುಂದಿನ 25 ವರ್ಷದ ಖಂಡಿತ ಪುತ್ತೂರು ಒಂದು ಜಿಲ್ಲೆಯಾಗಿ, ಪುತ್ತೂರು ಇವತ್ತು ಅಭಿವೃದ್ಧಿಯಲ್ಲಿ ಇತರ ಜಿಲ್ಲೆಗಿಂತ ವಿಭಿನ್ನವಾಗಿ ತನ್ನ ಛಾಪನ್ನು ಮೂಡಿಸುವಂಥ ಎಲ್ಲ ಕೆಲಸಗಳನ್ನು ಬಹುಶಃ ಇವತ್ತೊಬ್ಬ ಜನಪ್ರತಿನಿಧಿಯಾಗಿ ನಮ್ಮ ನಗರಸಭೆಯ ಎಲ್ಲ ಅಧ್ಯಕ್ಷರು, ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರ ಸಹಯೋಗದಿಂದ ಈ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ. ಇಷ್ಟು ಶಾಸಕ ಸಂಜೀವ ಮಠಂದ್ರವರ ಮಾತುಗಳು. ಅಭಿವೃದ್ಧಿಶೀಲ ಪುತ್ತೂರಿಗಾಗಿ ತಾವು ಖಂಡಿತವಾಗಿ ಯಾವಾಗಲೂ ಕಟಿಬದ್ಧರಾಗಿರ್ತಾರೆ ಅನ್ನುವಂಥ ಮಾತನ್ನು ಶಾಸಕರು ಹೇಳಿದ್ದಾರೆ. ಲೋಕೇಶ್, ಸಚಿನ್ ಜೊತೆಗೆ ಶಿವಪ್ರಸಾದ್ ರೈ, ಸುದ್ದಿ ನ್ಯೂಸ್, ಪುತ್ತೂರು. ದೇಶದ ಸಮಸ್ತ ಜನತೆಗೆ 76ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುವ ರಾಧಾಸ್ ಸಿಲ್ಕ್ಸ್, ಟೆಕ್ಸ್ಟೈಲ್, ರೆಡಿಮೇಡ್, ಫ್ಯಾಮಿಲಿ ಶೋರೂಮ್, ಕೋರ್ಟ್ ರಸ್ತೆ, ಪುತ್ತೂರು. ನಾಡಿನ ಸಮಸ್ತ ಜನತೆಗೆ 76ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಬಯಸುವ SRK ಲ್ಯಾಡರ್ಸ್, ಪುತ್ತೂರು. ನಾಡಿನ ಸಮಸ್ತ ಜನತೆಗೆ ವನಸ್ಥ ಫುಡ್ ಪ್ರಾಡಕ್ಟ್ಸ್ ವತಿಯಿಂದ 76ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.